ಬುಧವಾರ ಸುರಿದ ಗಾಳಿ ಮಳೆ ಬಿಸಿಲಿನಿಂದ ಬಳಲಿದ ಜನರಿಗೆ ಒಂದಷ್ಟು ನೆಮ್ಮದಿ ನೀಡಿದ್ರೆ ಕೆಲವರಿಗೆ ಸಂಕಷ್ಟ ತಂದೊಡ್ಡಿದೆ. ಜೋರಾಗಿ ಬೀಸಿದ ಗಾಳಿ ಮಳೆಯಿಂದ ಹಲವೆಡೆ ಅಪಾರ ಹಾನಿ ಸಂಭವಿಸಿದ್ದು, ಕೆಲವು ಮನೆಗಳು ಮತ್ತು ವಾಹನಗಳ ಮೇಲೆ ಮರ ಬಿದ್ದು ನಷ್ಟ ಉಂಟಾಗಿದೆ. ಮುಲ್ಕಿಯಲ್ಲಿ ನಿನ್ನೆ 81.5 ಮಿಲಿಲೀಟರ್ ಮಳೆಯಾಗಿದ್ದು, ಇದು ರಾಜ್ಯದಲ್ಲಿ ಸುರಿದ ಅತ್ಯಂತ ಗರಿಷ್ಠ ಪ್ರಮಾಣದ ಮಳೆ. ಈ ಮಳೆಯಿಂದ ಮುಲ್ಕಿ ಪ್ರದೇಶದ ಪಂಚಿನಡ್ಕ, ಕವತ್ತಾರು, ಉಳೆಪಾಡಿ, ಕಿನ್ನಿಗೋಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪಾರ ಹಾನಿ ಸಂಭವಿಸಿದೆ. ಸುಮಾರು 30ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದ್ದು, ಹಲವು ಮನೆಗಳು ಹಾಗೂ ಅಂಗಡಿ, ಗ್ಯಾರೇಜ್ಗಳಿಗೆ ಹಾನಿ ಉಂಟಾಗಿದೆ. ಅಂಗಡಿಯಲ್ಲಿ ನೆಲೆಸಿದಂತಹ ವಾಹನಗಳ ಮೇಲೂ ಕೂಡ ವಿದ್ಯುತ್ ಕಂಬ ಬಿದ್ದು ವಾಹನಗಳು ಜಖಂಗೊಂಡಿವೆ. ಇನ್ನು ಜೋರಾಗಿ ಬೀಸಿದ ಗಾಳಿಯ ಪರಿಣಾಮ ಭಾರೀ ಗಾತ್ರದ ಮರಗಳು ಉರುಳಿ ರಸ್ತೆ ಸಂಚಾರಕ್ಕೂ ಅಡ್ಡಿ ಉಂಟಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ಒಟ್ಟಾರೆ ನಿನ್ನೆ ಒಂದೇ ದಿನ ಸುರಿದ ಮಳೆಗೆ ಮೆಸ್ಕಾಂ ಸೇರಿದಂತೆ ಸಾರ್ವಜನಿಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇಂದು ಅನಾಹುತ ಸಂಭವಿಸಿದ ಸ್ಥಳಗಳಿಗೆ ಪಂಚಾಯತ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮತ್ತು ಮೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವಳು ನಿನ್ನ ಕೋಡಿ ಕುಲ್ದು ಹಾಕೇಸಿದ ಅಡಿಕೆ ಬೋಚಿ ಅವಳು ಎದುರುಲ್ಲ ದಿಕ್ಕಲು ಎದುರು ಡಾಮರ್